ಸಮಾಜದಲ್ಲಿ ಕೆಲಸ ಕಾರ್ಯ ಮಾಡ್ತಾರೆ. ಒಳ್ಳೆಯದರ ಜೊತೆಗೆ ಅದಕ್ಕೆ ಬೇರೆ ರೀತಿಯಾದಂತಹ ಕೆಲವೊಂದು ಪ್ರತಿಫಲಗಳು ದೊರಕುತ್ತದೆ. ಅದು ಮನಸ್ಸಿಗೂ ಕೂಡ ನೋವಾಗ್ತಕ್ಕಂಥದ್ದು, ಜೊತೆಗೆ ನಮಗೆ ಇನ್ನೂ ಒಂದು ಹೊಸ ಕಲ್ಪನೆ ಹುಟ್ಟತಕ್ಕಂಥದ್ದು ಕೂಡ ಇದೆ ಅಂತಕ್ಕಂಥದ್ದು ತಾವು ಹೇಳಿದ್ರಿ. ಇದ್ರ ಜೊತೆಗೆ ಹೊಸ ಸಂಘ ಸ್ಥಾಪನೆ ಅಂತಕ್ಕಂಥದ್ದು ಕೂಡ ಹೇಳಿದೆ. ಪಕ್ಷ ಯಾವ ಒಂದು ಪಕ್ಷ ಮತ್ತು ಅದರ ಉದ್ದೇಶಗಳೇನು, ಅದರ ಕಾರ್ಯಯೋಜನೆಗಳೇನು, ಯಾವ ರೀತಿಯಾಗಿ ಆರಂಭ ಮಾಡಿದ್ರಿ ಸರ್? ಕರ್ನಾಟಕದಲ್ಲಿ ಯಾವುದೇ ಹೊರಗಿನ ಒತ್ತಡಗಳಿಲ್ಲದ, ಅಂದರೆ ಹೈಕಮಾಂಡ್ ಸಂಸ್ಕೃತಿ ಇಲ್ಲದಂತಹ ಒಂದು ಸಶಕ್ತವಾದಂತಹ ಪ್ರಾದೇಶಿಕ ಪಕ್ಷವನ್ನ ಕಟ್ಟಬೇಕು. ಅದು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣದ ಪ್ರಾದೇಶಿಕ ಪಕ್ಷವಾಗಿರಬೇಕು ಅಂತೇಳಿ ನಾವು ಸಮಾನ ಮನಸ್ಕರೆಲ್ಲ ಸೇರಿ 2019 ಆಗಸ್ಟ್ 10ನೇ ತಾರೀಕು ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಚಾಲನೆ ನೀಡಿದ್ರು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಶತಾಯುಷಿಗಳು ಆಗಿದ್ದಂತೆ ಎಚ್ ಎಸ್ ದೊರೆಸ್ವಾಮಿಯವರು, ಎಸ್ ಆರ್ ಹಿರೇಮಠ ಸಾಮಾಜಿಕ ಹೋರಾಟಗಾರರು, ಖ್ಯಾತ ವಕೀಲರು ಕೆ ವಿ ಧನಂಜಯ ಅವರೆಲ್ಲಾನು ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟಿಸಿ ಶುಭವನ್ನ ಕೋರಿದ್ರು. ಮುಖ್ಯವಾಗಿ ಇವತ್ತು ಕರ್ನಾಟಕದಲ್ಲಿ ಕನ್ನಡದ ಅಸ್ಮಿತೆಯನ್ನ ಎತ್ತಿ ಹಿಡಿಯುವಂತಹ, ಕರ್ನಾಟಕದ ಈ ಒಕ್ಕೂಟ, ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡುವಂತಹ, ಒಂದು ವಂಶ ಪಾರಂಪರ್ಯ ರಾಜಕಾರಣವನ್ನ ವಿರೋಧಿಸುವಂತಹ, ಯಾವುದೇ ಮೂಲೆಯ ರಾಜ್ಯದ ಯಾವುದೇ ಮೂಲೆಯ ಯಾವುದೇ ಹಿನ್ನೆಲೆಯ ವ್ಯಕ್ತಿಗಳು ಅರ್ಹರು ರಾಜಕಾರಣಕ್ಕೆ ಬಂದು ನಾಯಕತ್ವ ಕೊಡುವಂತಹ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಒಂದು ಪಕ್ಷ, ಅದು ನಮ್ಮ ಧ್ಯೇಯ ಮತ್ತು ಉದ್ದೇಶಗಳು. ಮುಖ್ಯವಾಗಿ ಅದನ್ನಿಟ್ಕೊಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ರಹಿತವಾದ, ಪಾರದರ್ಶಕವಾದ, ಜನಪರವಾದ ಒಂದು ಆಡಳಿತ ಕೊಡುವಂತಹ, ಲೋಕಾಯುಕ್ತವನ್ನ ಬಲಪಡಿಸುವಂತಹ, ರಾಜ್ಯದ ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತಹ, ಹಾಗೇನೆ ಇವತ್ತು ರಾಜ್ಯದ ಗ್ರಾಮೀಣ ಭಾಗದ ಬಹುತೇಕ ಬಡತನಕ್ಕೆ ಕಾರಣವಾಗಿರುವಂತಹ ಮದ್ಯವನ್ನ, ಅಕ್ರಮ ಮದ್ಯ ಮಾರಾಟದ ಜೊತೆಗೆ ಮದ್ಯ ಸೇವನೆಯನ್ನು ಸಹ ಅದನ್ನು ನಿಲ್ಲಿಸಿ ಮದ್ಯಮುಕ್ತ ಕರ್ನಾಟಕವನ್ನು ಕಟ್ಟುವುದರ ಮೂಲಕ ಬಡತನವನ್ನು ನಿವಾರಣೆ ಮಾಡುವಂತಹ, ಮತ್ತು ಇಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಆರ್ಥಿಕತೆಯನ್ನ ತರುವಂತಹ ಈ ಎಲ್ಲ ಹಲವಾರು, ಮತ್ತೆ ಉತ್ತಮ ವಿಶ್ವದರ್ಜೆಯ ಶಿಕ್ಷಣ ನಮ್ಮ ರಾಜ್ಯದ ಮಕ್ಕಳಿಗೆ ಉಚಿತ ಮತ್ತು ವಿಶ್ವದರ್ಜೆಯ ಶಿಕ್ಷಣ, ಅದರಲ್ಲೂ ಕನಿಷ್ಠ 10ನೇ ತರಗತಿವರೆಗೂ ಸಿಗುವಂತಹ ಒಂದು ವ್ಯವಸ್ಥೆ. ಹಾಗೇನೆ ಪ್ರತಿ ಜಿಲ್ಲೆಯಲ್ಲಿಯೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಬೇಕು, ಪ್ರತಿ ತಾಲೂಕಿನಲ್ಲೂ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉತ್ತಮವಾದಂತಹ ಪ್ರೈಮರಿ ಹೆಲ್ತ್ ಸೆಂಟರ್ಗಳು, ಅಂದ್ರೆ ಬಡವರು ಯಾವುದೇ ಕಾರಣಕ್ಕೂ ಆಸ್ತಿ ಮಾಡಿಕೊಂಡು ಹಣ ಬೇರೆ ತಮ್ಮ ಆಸ್ತಿಯನ್ನು ಅಡ ಇಟ್ಟು ಸಾಲ ಮಾಡಿಕೊಂಡು ಆಸ್ಪತ್ರೆ ಖರ್ಚುಗಳನ್ನು ನಿಭಾಯಿಸುವಂತದ್ದು ಬರಬಾರದು. ಯಾಕೆ ಮಾಡ್ತಾರೆ ಅವರು? ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನಮ್ಮ ಏನು ಮನೆಯವರು ಅಥವಾ ಇನ್ನೊಬ್ಬರ ಕುಟುಂಬಸ್ಥರು ಅವರು ವಾಪಸ್ ಬರೋದಿಲ್ಲ ಅನ್ನುವಂತ ಭಯದಲ್ಲಿ ಇವೆಲ್ಲ ಮಾಡ್ತಾರೆ. ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಚಿಕಿತ್ಸೆ ಚೆನ್ನಾಗಿ ಸಿಗುತ್ತೆ, ಇಲ್ಲಿ ಆದ್ರೆ ಹಣ ಬೇಕು, ಹಣ ಎಲ್ಲಿಂದ ತರ್ತಾರೆ? ಆಸ್ತಿ ಮಾಡ್ತಾರೆ, ಹಣ ಇಡ್ತಾರೆ, ಸಾಲ ಮಾಡ್ತಾರೆ. ಇದರಿಂದ ಅವರು ಬಡತನದ ಕೂಪಕ್ಕೆ ತಳ್ಳಲ್ಪಡ್ತಾರೆ. ಆ ತರದ ವ್ಯವಸ್ಥೆ ಆಗಬಾರ್ದು ಅನ್ನೋ ಆಗಿದ್ರೆ, ಸ್ಥಿತಿ ಬರಬಾರ್ದು ಅನ್ನುವ ಹಾಗಿದ್ರೆ ನಾವು ಉತ್ತಮವಾದಂತಹ ಸರ್ಕಾರಿ ಆಸ್ಪತ್ರೆಗಳು, ಉಚಿತವಾದಂತಹ ಸರ್ಕಾರಿ ಆಸ್ಪತ್ರೆಗಳನ್ನ ಮಾಡಬೇಕು. ಇವೆಲ್ಲವನ್ನು ನಾವು ನಮ್ಮ ಕಾರ್ಯಯೋಜನೆಗಳಾಗಿ ಇಟ್ಕೊಂಡಿದ್ದೀವಿ. ಕರ್ನಾಟಕ ಬಡ ರಾಜ್ಯ ಅಲ್ಲವೇ ಅಲ್ಲ. 2,46,000 ಕೋಟಿ ರೂಪಾಯಿ ಈ ವರ್ಷದ ಬಜೆಟ್, 2021-22ರ ಬಜೆಟ್. ಅಂದ್ರೆ ಒಂದು ದಿವಸಕ್ಕೆ ನಮ್ಮ ರಾಜ್ಯದಲ್ಲಿ 800 ಕೋಟಿ ರೂಪಾಯಿಗಳನ್ನ ರಾಜ್ಯದ ಜನತೆಯ ಮೇಲೆ ವಿನಿಯೋಗಿಸಲಾಗುತ್ತದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರಾಸರಿಯಾಗಿ ಒಂದು ವರ್ಷಕ್ಕೆ 1,000 ಕೋಟಿ ರೂಪಾಯಿ ವಿನಿಯೋಗಿಸಲಾಗ್ತಾ ಇದೆ. ಪ್ರತಿ ದಿನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 3 ಕೋಟಿ ರೂಪಾಯಿ ಹಾಗೆ ನೋಡಿದ್ರೆ 2,46,000 ಕೋಟಿಯನ್ನ ನೀವು ಈ ತರಕ್ಕೆ ವಿಭಾಗಿಸ್ತಾ ಹೋದಾಗ ಇದು ಕಾಣಿಸುತ್ತೆ. ಆದ್ರೆ ಎಲ್ಲಿ ವಿನಿಯೋಗವಾಗ್ತಾ ಇದೆ? ಬಹುತೇಕವಾಗಿ ಭ್ರಷ್ಟಾಚಾರದ ಕೂಪಗಳಾಗಿರುವಂತಹ ಕಾಂಕ್ರೀಟ್ ಕಟ್ಟಡಗಳು, ಮತ್ತೆ ಬ್ರಿಡ್ಜ್ಗಳು, ರಸ್ತೆಗಳು, ನೀರಾವರಿ ಕಾಮಗಾರಿಗಳು, ಹೀಗೆ ಹಲವಾರು ಇದರಲ್ಲಿ 1,000 ರೂಪಾಯಿ ಯೋಜನೆಗೆ 10,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅದನ್ನ 9,000 ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ಮತ್ತೆ ಈ 1,000 ರೂಪಾಯಿಯಲ್ಲೂ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಈಗ 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಹೋದ್ರೆ ಅದರಲ್ಲಿ ಅರ್ಧಕ್ಕರ್ಧ ದುಡ್ಡು ಈ ಕಮಿಷನ್, ಮಾಮೂಲು ಹೀಗೆ ಹೋಗುತ್ತೆ. ಅದರಲ್ಲಿ 500 ಕೋಟಿಯೂ ಸಹ ಅವರು ಆ ಯೋಜನೆಗೆ ವಿನಿಯೋಗಿಸಿರೋದಿಲ್ಲ. ಹಾಗಾಗಿ ಅಲ್ಲಿ ಕಳಪೆ ಕಾಮಗಾರಿ ಆಗುತ್ತೆ. ಈ ತರಹದ ಒಂದು ಅಕ್ರಮ ಭ್ರಷ್ಟ ವ್ಯವಸ್ಥೆ ಇರುವ ಕಾರಣಕ್ಕಾಗಿ ಇವ್ಯಾವೂ ಆಗ್ತಾ ಇಲ್ಲ. ಹಾಗಾಗಿ ಭ್ರಷ್ಟಾಚಾರ ಮತ್ತು ಅಕ್ರಮಗಳನ್ನ ಕಡಿಮೆ ಮಾಡಿದ್ರೆ ಜನರ ಜೀವನ ಮಟ್ಟ ಸುಧಾರಿಸುತ್ತೆ. ಇಲ್ಲೊಂದು ಮೌಲ್ಯಯುತ ಸಮಾಜ ನಿರ್ಮಾಣವಾಗುತ್ತೆ. ಸರ್, ಇದ್ರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಹೇಗೆ ಸ್ಪಂದಿಸತಕ್ಕಂಥದ್ದಿದೆ? ಸಾಮಾನ್ಯವಾಗಿ ಯುವಕ ಯುವತಿಯರ ಸಮಸ್ಯೆಗಳಾಗಿರ್ಬೋದು, ಬಡತನ ಇರತಕ್ಕಂಥ ಸಮಸ್ಯೆ ಆಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಆಗಿರ್ಬೋದು, ಹೀಗೆ ತಮ್ಮ ಸ್ಪಂದನೆ ಇದೆ, ತಮ್ಮ ಹೋರಾಟ ಇದೆ. ನಾವು ಈಗಾಗಲೇ ನೋಡಿ, ಬಹುತೇಕವಾಗಿ ಇವತ್ತು ಯುವಜನರು ಅವರಿಗೆ ಶಿಕ್ಷಣ ಸುಲಭವಾಗಿ ಸಿಗ್ತಾ ಇಲ್ಲ. ಶಿಕ್ಷಣ ಯಾಕೆ ಸುಲಭವಾಗಿ ಸಿಗ್ತಾ ಇಲ್ಲ ಅಂದ್ರೆ, ಇವತ್ತು ರಾಜಕಾರಣಿಗಳೇನೆ ಅವರದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಎಲ್ಲಿ ಡೊನೇಷನ್ ಇರ್ಬೋದು, ಫೀಸ್ ಇರ್ಬೋದು, ಕಂಟ್ರೋಲ್ ಮಾಡಬೇಕಾಗಿದೆಯೋ ರಾಜಕಾರಣಿಗಳು ಅವರದೇ ಸಂಸ್ಥೆಯನ್ನು ನಡೆಸ್ತಿರೋದ್ರಿಂದ ಅವರು ಕಂಟ್ರೋಲ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಶಿಕ್ಷಣಕ್ಕಾಗಿ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಲಾಗ್ತಾ ಇದೆ ಕುಟುಂಬದಲ್ಲಿ. ಮತ್ತು ಅವರಿಗೆ ನಿರುದ್ಯೋಗ, ಅವರು ಶಿಕ್ಷಣ ಪಡ್ಕೊಂಡು ಬಂದ ಮೇಲೆ ಅವರಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ.
ಇವತ್ತು ಇದಕ್ಕೆಲ್ಲ ಸ್ಪಂದಿಸಬೇಕಾದಂತಹ ರಾಜಕೀಯ ನಾಯಕತ್ವ ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿರಬಹುದು, ಅವರ ಪೋಷಕರಿರಬಹುದು, ರೈತರೇ ಇರಬಹುದು, ಕಾರ್ಮಿಕ ವರ್ಗವೇ ಇರಬಹುದು, ಇವತ್ತು ಚುನಾವಣೆಯಲ್ಲಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಈ ವಿಚಾರಗಳು ಮುಖ್ಯ ಆಗ್ತಾ ಇಲ್ಲ. ಆಗಲೇ ನಾನು ಹೇಳಿದಾಗೆ ಹಣ, ಹೆಂಡ, ಲಿಕ್ಕರು, ಕುಕ್ಕರು, ನಿಕ್ಕರು ಹಂಚಿ ಓಟುಗಳನ್ನ ಕೊಂಡುಕೊಳ್ಳುವುದು. ಎರಡನೇದಾಗಿ ಅದೇ ಸಂದರ್ಭದಲ್ಲಿ ಜಾತಿ, ಕೋಮು ಇತ್ಯಾದಿ ವಿಚಾರಗಳನ್ನ ಹೇಳಿ ಜನರಲ್ಲಿ ಭಾವನಾತ್ಮಕತೆಯನ್ನ ಹೆಚ್ಚು ಮಾಡಿ ಭಾವನಾತ್ಮಕವಾಗಿ ಮತಗಳನ್ನ ಸೆಳೆಯುವಂತದ್ದು. ಇವೆರಡೂ ನಡೀತಾ ಇರುವಂತಹ ಕಾರಣಕ್ಕಾಗಿನೇ ಇವತ್ತು ನೀವು ಯಾವೆಲ್ಲ ಜನವರ್ಗಗಳು ಹೇಳಿದ್ರು ಅವರೆಲ್ಲರಿಗೂ ಸಮಸ್ಯೆ ಆಗ್ತಿರುವಂತದ್ದು. ಹಾಗಾಗಿ ನಾವು ಇವತ್ತು ಸರಿ ಮಾಡಬೇಕಾಗಿರುವಂತಹದ್ದು ರಾಜಕೀಯ ವ್ಯವಸ್ಥೆಯನ್ನ. ರಾಜಕೀಯ ವ್ಯವಸ್ಥೆ ಸರಿ ಹೋದ್ರೆ ಅರ್ಹರು, ಯೋಗ್ಯರು, ಪ್ರಾಮಾಣಿಕರು, ಹಣ ಹಂಚದೆ, ಎಂಡ ಕುಡಿದು ಯಾವುದೇ ಚುನಾವಣಾ ಅಕ್ರಮಗಳನ್ನ ಮಾಡದೆ, ಸುಳ್ಳು ಹೇಳದೆ ಬಂದಂತವರು ಅವರ ಕಾಳಜಿಯ ಮೇಲೆ, ಅವರ ಯೋಗ್ಯತೆ ಮೇಲೆ ಚುನಾವಣೆಗಳನ್ನ ಗೆದ್ದಾಗ ಅವರು ಖಂಡಿತವಾಗಿ ಜನರಿಗೆ ಸ್ಪಂದಿಸ್ತಾರೆ. ಸೊ ಹಾಗಾಗಿ ನಾವು ಮೂಲಕ್ಕೆ ಹೋಗ್ತಾ ಇದೀವಿ. ನಾವು ವಿದ್ಯಾರ್ಥಿಗಳಿಗೆ ನಿಮ್ಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇಂದ್ರ ಚಂದ್ರ ತೋರಿಸ್ತೀವಿ ಅಂತಲ್ಲ. ನಿಮ್ಮ ವರ್ತಮಾನ ಹೀಗಿದೆ, ಹೀಗೆ ಮುಂದುವರೆದ್ರೆ ಭವಿಷ್ಯ ಹೀಗಾಗುತ್ತೆ. ಹಾಗಾಗಿ ನೀವು ವರ್ತಮಾನದಲ್ಲಿ ಇಂತಹ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಒಳ್ಳೆಯ ಸಮಾಜ ಕಟ್ಟಬೇಕು ಅಂದ್ರೆ ಒಳ್ಳೆಯ ಸಮಾಜ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣದಿಂದ ಮಾತ್ರ ಸಾಧ್ಯವಾಗುತ್ತೆ. ಹಾಗಾಗಿ ರಾಜಕಾರಣ ಮೌಲ್ಯಾಧಾರಿತವಾಗಿರಬೇಕು. ಈ ಹಿನ್ನೆಲೆಯಲ್ಲಿ ನೀವು ಇದನ್ನ ಗಮನಿಸಿ ಅಂತೇಳಿ ನಿಮಗೆ ರಾಜ್ಯದಲ್ಲಿ ಬಡ ವಿದ್ಯಾರ್ಥಿಗಳಿಗೂ ಸೇರಿದಂತೆ ವಿದ್ಯಾರ್ಥಿಗಳಿಂದ ಹಿಡಿದುಕೊಂಡು ಬಡ ಪದವೀಧರರಿಗೂ ಮಾಸಾಶನ ಕೊಡುವುದರಿಂದ ಹಿಡ್ಕೊಂಡು ಅವರ ಚೈತನ್ಯವನ್ನ, ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ಯೋಜನೆಗಳನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಕೊಂಡಿದೆ. ಅದೆಲ್ಲದಕ್ಕೂ ಮೂಲವಾಗಿ ರಾಜಕಾರಣದಲ್ಲಿ ಅಯೋಗ್ಯರು, ಅಧಮರು, ಭ್ರಷ್ಟರು, ನೀಚರು ತೊಲಗಬೇಕಾಗಿದೆ. ಅದೇ ಕಾರಣಕ್ಕಾಗಿಯೇ ಮೊನ್ನೆ ನಾವು 1942ರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಹೋರಾಟದ ಸ್ಫೂರ್ತಿಯಲ್ಲಿ ಕರ್ನಾಟಕ ಪವಿತ್ರ ಭೂಮಿ, ಕ್ರಾಂತಿಕಾರಿ ಭೂಮಿ, ಶಿವಮೊಗ್ಗ ಜಿಲ್ಲೆಯ ಯೂಸೂರಿನಿಂದ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ನಾಡಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅನ್ನುವಂತಹ ಅಭಿಯಾನವನ್ನ ಮಾಡಿದ್ವಿ. ರಾಜ್ಯದ 31 ಜಿಲ್ಲೆಗಳಲ್ಲಿ 32 ದಿನಗಳ ಕಾಲ ನಾವು ಈ ಅಭಿಯಾನವನ್ನು ಸುಮಾರು 3,400 ಚಿಲ್ಲರೆ ಕಿಲೋಮೀಟರ್ಗಳ ಅಭಿಯಾನವನ್ನ ಮಾಡಿಕೊಂಡು ನಿಮ್ ಜೊತೆಗೆ ಯಾವ ಯಾವ ರೀತಿಯ ಸಂಘಟನೆಗಳು, ಯುವಕರು, ತಂಡ, ಅಭಿಮಾನಿಗಳು ಹೇಗೆ ತೋರಿಸ್ಕೊಂಡಿದ್ದೀರಿ? ಅವ್ರನ್ನ ಯಾವ ರೀತಿಯಲ್ಲಿ ಮನೆ ಮನೆ ತಲುಪುವ ಹಾಗೆ ಈಗ ನಾವು ರಾಜ್ಯಾದ್ಯಂತ ನಮ್ಮ ರಾಜ್ಯದಲ್ಲಿ ಇರುವಂತಹ 31 ಜಿಲ್ಲೆಗಳಲ್ಲಿ ಬಹುತೇಕ 1-2-3 ಜಿಲ್ಲೆಗಳು ಬಿಟ್ಟರೆ ಎಲ್ಲಾ ಜಿಲ್ಲೆಗಳು ನಮ್ಮ ರಾಜ್ಯದ ಸಮಿತಿ ಇದೆ. ಬೇರೆ ಬೇರೆ ರಾಜ್ಯ ಸಮಿತಿ ಇದೆ, ವರ್ಕಿಂಗ್ ಕಮಿಟಿ ಅಂತಿದೆ, ಬೇರೆ ಬೇರೆ ಜನವರ್ಗಗಳು ಅದರಲ್ಲಿ ತೊಡಸ್ಕೊಳ್ತಾ ಇದ್ದಾರೆ. ಮತ್ತು ನಾವು ಪ್ರತಿ ಚುನಾವಣೆಯನ್ನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರಲಿರುವ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲಿದ್ದೇವೆ. ಮೊನ್ನೆ ಧಾರವಾಡ, ಹುಬ್ಳಿ ಧಾರವಾಡ, ಗುಲ್ಬರ್ಗ ಈ ತರಹದ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಸ್ಪರ್ಧೆ ಮಾಡಿದ್ವಿ. ಇತ್ತೀಚೆಗೆ ನಡೆದಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ, ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಸುಮಾರು 4,800 ಚಿಲ್ಲರೆ ವೋಟ್ ಪಡೆದುಕೊಂಡಿತ್ತು. ಅಲ್ಲಿ ಗೆಲುವಿನ ಅಂತರ, ಬಿಜೆಪಿ ಗೆಲುವಿನ ಅಂತರ ಕೇವಲ 3,000 ವೋಟ್. ಸೊ ಹಾಗಾಗಿ ಮಸ್ಕಿಯಲ್ಲಿ ಸುಮಾರು 900 ವೋಟ್ ತೆಗೆದುಕೊಂಡಿದ್ವಿ. ಜನರಿಂದ ದೇಣಿಗೆ ಸಂಗ್ರಹಿಸಿ ನಾವು ಎಲೆಕ್ಷನ್ಗಳನ್ನ ಮಾಡಿದ್ವಿ. ಈ ಮೂಲಕ ನಾವು ರಾಜ್ಯಾದ್ಯಂತ ಒಂದು ಸಂಘಟಿತವಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದಲ್ಲಿ ಯುವ ಘಟಕ, ಕಾರ್ಮಿಕ ಘಟಕ ಮತ್ತು ರೈತ ಘಟಕ, ಹಾಗೇನೆ ಕಾನೂನು ಘಟಕ, ಹೀಗೆ ಹಲವಾರು ಘಟಕಗಳು ಅವು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇವೆ. ವಿಶೇಷವಾಗಿ ನಾವು ಸಾಮಾಜಿಕ ಮಾಧ್ಯಮದ ಮೂಲಕ ಇವತ್ತು ಮಾಧ್ಯಮಗಳು ಸಾಕಷ್ಟು ಭ್ರಷ್ಟವಾಗ್ಬಿಟ್ಟಿದೆ. ಅದು ಟಿಆರ್ಪಿಗಾಗಿ ದೃಶ್ಯ ಮಾಧ್ಯಮಗಳು ಮತ್ತು ಇನ್ನು ಪತ್ರಿಕಾ ಮುದ್ರಣ ಮಾಧ್ಯಮಗಳದಂತೂ ಅವ್ರದ್ದು ಇನ್ನೊಂದು ತರಬೇಕೆ. ನಾವು ಬೇರೆ ಬೇರೆ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಹೋದಾಗ ಅವರು ಬೇರೆ ಬೇರೆ ತರಹದನ್ನ ಅಪೇಕ್ಷೆ ಪಡ್ತಾರೆ ನಮ್ಮಿಂದ. ನಾವು ಅದನ್ನ ಈಡೇರಿಸುವಂತಹ ನಮ್ಮದು ಉದ್ದೇಶ ಅಲ್ಲ, ನಮ್ಮ ನೀತಿಯೂ ಅಲ್ಲ. ಹಾಗಾಗಿ ನಾವು ವಿಶೇಷವಾಗಿ ಸಾಮಾಜಿಕ ಮಾಧ್ಯಮದ ಮೂಲಕ, ಅಂದ್ರೆ ನಮ್ಮ ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ಗಳ ಮೂಲಕ ಜನರನ್ನ ತಲುಪ್ತಾ ಇದೀವಿ. ಕಳೆದ ನಮ್ಮ 32 ದಿವಸಗಳ ಅಭಿಯಾನದಲ್ಲಿ ಸುಮಾರು ನಾವು 75 ಲಕ್ಷ ರೀಚ್ ಇತ್ತು ನಮ್ಮ ಪಕ್ಷದ ಪೇಜ್. ಈಗ ಸುಮಾರು 1,07,000 ಪ್ರತಿಯೊಬ್ಬರಿಗೂ ತಲುಪುವಂತ ರೀತಿಯಲ್ಲಿ ರಾಜ್ಯದ ಇವತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 500 ಸರಾಸರಿ 500 ಜನರಿಗೆ, 500ಕ್ಕಿಂತ ನಮ್ದೆಲ್ಲ ಬೇರೆಯವ್ರದೆಲ್ಲ ಸೇರಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಪಾರ್ಟಿ ಪೇಜ್ ಇಂದಾನೆ 500 ಸರಾಸರಿ 500 ಜನರಿಗೆ ತಲುಪ್ತಾ ಇದೆ. ಸೊ ಹೀಗೆ ನಾವು ನಮ್ಮ ವಿಚಾರವಾಗಿ ರಾಜ್ಯದಾದ್ಯಂತ ರಾಜಕೀಯವನ್ನ ಗಮನಿಸ್ತಾ ಇರುವಂತಹ ಎಲ್ರಿಗೂ ಗೊತ್ತಾಗಿದೆ. ನಿಮ್ಮ ಪಕ್ಷದ ಒಂದು ಹೋರಾಟ ಸಂಘಟನೆ ಮೂಲಕ ಸರ್ಕಾರದ ಮುಂದಿಟ್ಟಿದ್ದಾರೆ. ಸರ್ಕಾರ ಯಾವ ರೀತಿ ಸ್ಪಂದಿಸ್ತಾ ಇದೆ? ಈ ತರದ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಹೊಸ ನಾವು ಹಿಂದೆ ಮಾಡ್ತಾ ಇದ್ವಿ ಏನಂದ್ರೆ ರಾಜಕಾರಣಿಗಳನ್ನ ಭೇಟಿ ಮಾಡುವಂತಹದ್ದು, ಒಂದಷ್ಟು ವಿಚಾರಗಳನ್ನ ಹೇಳುವಂತದ್ದು. ಇವತ್ತು ನಮ್ಮ ರಾಜಕಾರಣಿಗಳು, ನಮ್ಮ ಜನಪ್ರತಿನಿಧಿಗಳು ಅಯೋಗ್ಯರು, ಅಧಮರು, ಸಂವೇದನೆ ಇಲ್ಲದಿರೋರು ಆಗಿರೋದ್ರಿಂದ ನಾವು ರಾಜಕಾರಣಿಗಳ ಹತ್ರ, ಮಂತ್ರಿಗಳ ಹತ್ರ, ಶಾಸಕರ ಹತ್ರ ಹೋಗಿ ಕೈ ಮುಗಿದು ಈ ತರದೇನೋ ಒಂದಿದೆ ಅನ್ನುವಂಥ ವಿಚಾರವನ್ನ ಕೇಳೋದಿಲ್ಲ. ನಾವಿವತ್ತು ನೇರವಾಗಿ ನಮ್ಮ ಸಂಬಳಕ್ಕಿರುವಂತಹ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದೀವಿ. ನಾವು ಇದೇ ಕಾರಣಕ್ಕಾಗಿ 2018ರಲ್ಲಿ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿ ನಾವು ರಾಜ್ಯಾದ್ಯಂತ ಮಾಡ್ತಿರುವಂತಹ ಲಂಚಮುಕ್ತ ಕರ್ನಾಟಕ ಅಭಿಯಾನದ ವಿಚಾರವಾಗಿ ಅವರ ಗಮನಕ್ಕೆ ತಂದು ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗೂ ಬ್ಯಾಡ್ಜ್ ಹಾಕೋಬೇಕು, ನೇಮ್ ಪ್ಲೇಟ್ ಇರಬೇಕು, ಅಲ್ಲಿ ಸಿಗುವಂತಹ ಸೇವಾ ಸೌಲಭ್ಯಗಳ ಪಟ್ಟಿಯನ್ನ ಕಚೇರಿ ಆವರಣದಲ್ಲಿ ಪ್ರದರ್ಶಿಸಬೇಕು, ಎಸಿಬಿ
ವಿಚಾರ ಮಾಹಿತಿ ಇರಬೇಕು. ಈ ತರಕ್ಕೆಲ್ಲ ಹೇಳಿದ್ರಿಂದಾಗಿ ಹಲವಾರು ಸುತ್ತೋಲೆಗಳನ್ನ ಸರ್ಕಾರದ ಅಧಿಕಾರಿಗಳು, ಉನ್ನತಾಧಿಕಾರಿಗಳು ಹೊರಡಿಸಿದ್ದಾರೆ. ನಾವು ಅದನ್ನೇ ಇಟ್ಕೊಂಡು ರಾಜ್ಯಾದ್ಯಂತ ಅಭಿಯಾನದ ಸಂದರ್ಭದಲ್ಲಿ, ಈ ಸರ್ಕಾರಿ ಮನೆಯ ಅಭಿಯಾನದ ಸಂದರ್ಭದಲ್ಲಿ 63 ತಾಲೂಕು ಕಚೇರಿಗಳಿಗೆ, ಎಲ್ಲಿ ಶಿವಮೊಗ್ಗ ಜಿಲ್ಲೆಯ ಈಸೂರಿನಿಂದ ಆರಂಭಿಸಿದಂತಹ ಅಭಿಯಾನ ನಾವು ಶಿವಮೊಗ್ಗ, ಹಾವೇರಿ, ರಾಜ್ಯದ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಮಾಡಿದ್ರೆ 63 ತಾಲೂಕು ಕಚೇರಿಗಳಿಗೆ ಹೋಗಿದ್ವಿ. ನಾವು ಅಲ್ಲಿ ಹೋಗಿ ಹಲವಾರು ಕಡೆಗಳಲ್ಲಿ ನಾವು ಹೋದ ಕಾರಣಕ್ಕಾಗಿ ನಾವು ಬ್ಯಾಡ್ಜ್ ಹಾಕೊಂಡ್ರು, ನೇಮ್ ಪ್ಲೇಟ್ ಹಾಕೊಂಡ್ರು, ಅವ್ರ ಹೆಸರು ನಾಮಫಲಕ ಪ್ರದರ್ಶನ ಮಾಡಿದ್ರು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಟಾಯ್ಲೆಟ್ಗಳನ್ನ ಸ್ವಚ್ಛ ಮಾಡಿಸಿದ್ದಾರೆ. ಈಗ ಒಂದಷ್ಟು ಕಡೆಗಳಲ್ಲಿ ಲಂಚವನ್ನ ನಮ್ಮದೇ ಟಿವಿ ಇದರಲ್ಲಿ ಲೈವ್ ಅಲ್ಲಿ ನೀವು ನೋಡಿರ್ಬಹುದು, ಲಂಚವನ್ನ ನಾವೇನೋ ವಾಪಸ್ ಮಾಡಿಸಿದೀವಿ. ಹೀಗೆಲ್ಲ ಬಹಳಷ್ಟು ಕೆಲಸಗಳನ್ನ ನಾವು ಅಧಿಕಾರದಿಂದ ಮಾಡಿಸ್ತಾ ಇದ್ವಿ. ಆದ್ರೆ ಈ JCB ಅಂತ ಏನ್ ಹೇಳ್ತೀವಿ, JDS, ಕಾಂಗ್ರೆಸ್, ಬಿಜೆಪಿ, ಈ ಭ್ರಷ್ಟ ರಾಜಕಾರಣಿಗಳ ಜೊತೆ, ಅವರು ಇರುವಂತಹ ಸರ್ಕಾರದ ಮಂತ್ರಿಗಳ ಜೊತೆನೂ ನಾವು ಯಾವುದು ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ. ಅವ್ರು ಯಾಕೆಂದ್ರೆ ಅವರಿಗೆ ಸಂವೇದನೆಗಳಿಲ್ಲ, ಭ್ರಷ್ಟರು, ಅಯೋಗ್ಯರು ಆಗಿದ್ದಾರೆ. ಆದ್ರೆ ನಮ್ಮ ಸಂಬಳಕ್ಕಿರುವಂತಹ ಯಾಕಂದ್ರೆ ಅವರು ಜನತಾ ನ್ಯಾಯಾಲಯದಲ್ಲಿ ಗೆದ್ದು ಬಂದಿದ್ದಾರೆ. ಮತ್ತೆ ನಾವು ಅವರ ಇವತ್ತು ದುರಹಂಕಾರವನ್ನ ಪ್ರಶ್ನೆ ಮಾಡಬೇಕು ಅಂದ್ರೆ ಜನರ ಬಳಿಗೆ, ಹಾಗಾಗಿ ಅಧಿಕಾರಿಗಳ ಮೂಲಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಭೇಟಿ ಕೊಟ್ಟಾಗ ಬದಲಾವಣೆ ಆಗುತ್ತೆ. ಅಂದ್ರೆ ಅದನ್ನ ಬದಲಾವಣೆ ಮಾಡ್ತೀವಿ. ಯಾಕಂದ್ರೆ ರಾಜಕಾರಣಿಗಳ ಮೇಲೆ, ಪುಡಾರಿಗಳ ಮೇಲೆ ಜನರ ಅವಲಂಬನೆ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಜನರು ತಮ್ಮ ನ್ಯಾಯಬದ್ಧ ಹಕ್ಕು ಮತ್ತು ಸೌಲಭ್ಯಗಳನ್ನ ಪಡೆಯೋದಕ್ಕೆ ನೇರವಾಗಿ ಖುದ್ದಾಗಿ ಅವರೇ ಸರ್ಕಾರಿ ಕಚೇರಿಗಳಿಗೆ ಹೋಗುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು, ಅಭಿಯಾನವನ್ನು ಮಾಡ್ತಾ ಇದ್ವಿ. ಅದರ ಜೊತೆಗೆ ಚುನಾವಣಾ ರಾಜಕಾರಣ ಬರಲಿರುವಂತಹ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಮತ್ತು ಇದು ಯಾವುದದು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕ್ತಿದ್ದೇವೆ. ಸಮಾನ ಮನಸ್ಕ ನೀವು ಹೇಳಿದಂಗೆ ಸಂಘ ಅಥವಾ ಪಕ್ಷಗಳು, ಈಗಾಗಲೇ ನಾವು ಮಹಿಮಾ ಪಟೇಲ್ ಸಂಯುಕ್ತ ಜನತಾದಳದ ರಾಜ್ಯಾಧ್ಯಕ್ಷರು, ಅವರು ಸಹ ನಾವು ಮಸ್ಕಿ, ಬೇರೆ ಬೇರೆ ಸಂಘಗಳು ಕೂಡ ಬೇರೆ ಬೇರೆ ಒಂದಷ್ಟು ಪಕ್ಷಗಳು ನಮ್ಮನ್ನ ಮಾತಾಡಿಸ್ತವೆ. ನಾವು ಈ JCB ತರ ಪಕ್ಷಗಳು ಏನಿದಾವೆ ಅವರಲ್ಲಿ ಒಂದಷ್ಟು ಸಮಾನ ಮನಸ್ಕರು ಯಾರಿದ್ದಾರೆ ಹೆಚ್ಚಾಗಿ ಅವರನ್ನ ನಾವು ಮಾತನಾಡಿಸ್ತಾ ಇದ್ದೇವೆ, ಅವರು ಮಾತನಾಡಿಸ್ತಾ ಇದ್ದಾರೆ. ನಾವೆಲ್ಲ ಸೇರಿ ಮಾಡಬಹುದಾ? ಆದ್ರೆ ಯಾರು ಬರ್ತಾರೋ ಬಿಡ್ತಾರೋ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತೂ 2023ಕ್ಕೆ ಕರ್ನಾಟಕದಲ್ಲಿ ಒಂದು ಪರ್ಯಾಯವಾದಂತಹ, ಜನಪರವಾದಂತಹ ಈ JCB ಪಕ್ಷಗಳಿಗೆ ಪರ್ಯಾಯವಾದಂತಹ ಒಂದು ನಾಯಕತ್ವವನ್ನು ಕೊಡಲಿದೆ. ಆ ನಿಟ್ಟಿನಲ್ಲಿ ನಾವು ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿ ಜನರಿಗೆ ಆಯ್ಕೆ ಇಲ್ಲದಂತಹ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಜನರಿಗೆ ಆಯ್ಕೆಗಳನ್ನ ಕೊಡ್ತಾ ಇದ್ದೀವಿ. ತೀರ್ಮಾನ ಜನರಿಗೆ ಬಿಡ್ತೀವಿ. ಈ ಸಲಕ್ಕೆ ಜನ ನಮ್ಮ ಕೆಲಸವನ್ನ, ಹೋರಾಟವನ್ನು ಗಮನಿಸಿರುವಂತಹ ರಾಜ್ಯದ ಲಕ್ಷಾಂತರ ಜನ ಖಂಡಿತವಾಗಿ ನಮ್ಮ ಕೈ ಇಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಮತ್ತೆ ಇದೇ ಸಂದರ್ಭದಲ್ಲಿ ನಾವು ಜನರ ದೇಣಿಗೆ ಸಂಗ್ರಹಿಸ್ತಾ ಇದೀವಿ. 10 ರೂಪಾಯಿ, 5 ರೂಪಾಯಿ ಕೊಟ್ಟಿದ್ದಾರೆ ಜನ. 4.5 ಲಕ್ಷ ರೂಪಾಯಿ ನಾವು ಈ ತರಕ್ಕೆ ರೈಸ್ ಮಾಡಿದೀವಿ ಈ ಅಭಿಯಾನದ ಸಂದರ್ಭದಲ್ಲಿ. ಬಹಳ ಒಂದು ರೀತಿಯಲ್ಲಿ ನಾವು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಇಲ್ಲದಂತಹ ಒಂದು ಕ್ರಾಂತಿಯನ್ನ, ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದ್ದೀವಿ. ಜನ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ. ಖಂಡಿತ ಬಹಳ ಉತ್ತಮವಾದ ಯೋಜನೆಗಳನ್ನು ಮಾಡ್ತಾ ಇದ್ರಿ. ಜೊತೆಗೆ ನೇರವಾಗಿ ನೀವೇ ಮುಖಾಮುಖಿಯಾಗಿ ಅಲ್ಲಿರ್ತಕ್ಕಂಥ ಜನರನ್ನ ಅಭಿಯಾನದ ಮೂಲಕ ಒಂದು ವಿಚಾರ ಹೇಳೋದಕ್ಕೆ ಆಡ್ ಮಾಡಬೇಕು. ಇವತ್ತು ರಾಜ್ಯದ ಎಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳು, ಎಲ್ಲ ತಹಸೀಲ್ದಾರರಿಗೆ, ಶಿರಸ್ತೇದಾರರಿಗೆ, FDAಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ, ಇಡೀ ಪೊಲೀಸ್ ಇಲಾಖೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂದ್ರೆ ಏನು, ಅವರು ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ, ಅವರು ಇರುವಾಗ ಈ T-ಶರ್ಟ್ ಕಾಣಿಸಿದ್ರೆ ಸಾಕು, ಅಲ್ಲೇ ಲಂಚ ತೆಗೆದುಕೊಳ್ತಿರುವಂತ, ಮಾಮೂಲು ತೆಗೆದುಕೊಂಡಿರುವಂತಹ ಪೊಲೀಸರು ಸಹ ಆ ಕಡೆ ನೋಡಿ ತಪ್ಪಿಸ್ಕೊಂಡು ಓಡುವಂತಹ ವಾತಾವರಣ ಇದೆ. ಆದ್ರೆ ಅವ್ರು ನಾವು ಕೇಳ್ತಾ ಇದ್ವಿ, ಪ್ರಾಮಾಣಿಕವಾಗಿರಿ, ನಿಮ್ಮ ಸಂಬಳದಲ್ಲಿ ಬದುಕಿ, ಗೌರವ ಘನತೆಯನ್ನ ಕಾಪಾಡಿಕೊಳ್ಳಿ. ಇವತ್ತು ನೀವು ಕೆಲಸ ಕಳ್ಕೊಂಡ್ರೆ ನಿಮ್ಗೆ ಬೇರೆ ಇನ್ನೊಂದು ಉದ್ಯೋಗ ಸಿಗೋದಿಲ್ಲ ಮತ್ತು ಸಾರ್ವಜನಿಕ ಅವಮಾನಕ್ಕೀಡಾಗ್ತೀರಾ. ಲಂಚ ತೆಗೆದುಕೊಳ್ತಿರುವ ಸಿಕ್ಕಾಕೊಂಡು ಜೈಲಿಗೆ ಹೋಗ್ತೀರಾ. ಹಾಗಾಗಿ ಸಂಬಳದಲ್ಲಿ ಬದುಕಿ ಜನಪರವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ವಿ. ಬಹುತೇಕ ಸರ್ಕಾರಿ ಅಧಿಕಾರಿಗಳಿಗೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಮುಂದಿನ 6 ತಿಂಗಳಲ್ಲಿ ರಾಜ್ಯದ 30 ತಾಲೂಕು, ಕನಿಷ್ಠ 30 ತಾಲೂಕುಗಳಲ್ಲಾದ್ರೂ ಇವತ್ತೇನು ಲಂಚದ ಪ್ರಮಾಣ ಇದೆ ಅದರಲ್ಲಿ ಅರ್ಧಕ್ಕರ್ಧ ನಿಲ್ಲಿಸಬೇಕು ಅಂತ ನಾವು ಕಾರ್ಯಕ್ರಮಗಳನ್ನು ಹಾಕೊಂಡು ಮಾಡ್ತೀವಿ.